ಶಿವಪ್ರೇರಣಾ ಚಾರಿಟೇಬಲ್ ಟ್ರಸ್ಟ್ ಸರಳೆಬೆಟ್ಟು ಮಣಿಪಾಲ ಮತ್ತು ಪರಿವಾರ್ ಚಾರಿಟೇಬಲ್ ಟ್ರಸ್ಟ್ ಉಡುಪಿ ಹಾಗೂ ಸ್ನೇಹ ಸಂಗಮ ಸರಳೆಬೆಟ್ಟು ಮಣಿಪಾಲ ಇವರ ಸಹಭಾಗಿತ್ವದಲ್ಲಿ ಉತ್ತಮ ತಳಿಯ ಕಸಿ ಸಸ್ಯಗಳು, ಹೂವು, ಹಣ್ಣು, ಹಂಪಲು, ಅರಣ್ಯ ಸಂಪತ್ತಿನ ಎಲ್ಲಾ ಜಾತಿಯ ಗಿಡಗಳ ಉಚಿತ ವಿತರಣಾ ಮೇಳ ಸಸ್ಯೋತ್ಸವ 2023 ಕಾರ್ಯಕ್ರಮವನ್ನು 23/7/2023 ಬೆಳಗ್ಗೆ 8:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ರತ್ನ ಸಂಜೀವ ಕಲಾ ಮಂಡಲದ ಆವರಣದಲ್ಲಿ ಆಯೋಜಿಸಲಾಗಿದೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಕೆ ರಘುಪತಿ ಭಟ್ ಮಾಹಿತಿ ನೀಡಿದ್ದು, ಪದ್ಮಶ್ರೀ ಸಾಲುಮರದ ತಿಮ್ಮಕ್ಕನವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಶಾಸಕರಾದ ಯಶ್ಪಾಲ್ ಸುವರ್ಣ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. ಸಸ್ಯೋತ್ಸವದಲ್ಲಿ ತೋಟಗಾರಿಕಾ ಇಲಾಖೆಯ ಎಲ್ಲಾ ಪ್ರಕಾರದ ಹೂವಿನ ಗಿಡಗಳು, ದಾಸವಾಳ, ಗುಲಾಬಿ, ನಂದಿಬಟ್ಲು ಇತ್ಯಾದಿ, ಕಸಿ ಮಾವಿನ ಗಿಡಗಳು, ಅಲ್ಫಾನೋ ಮಲ್ಲಿಕಾ, ಬಂಗನಪಲ್ಲಿ, ಮಲ್ಗೋವಾ ಇತ್ಯಾದಿ, ಚಿಕ್ಕು, ಪೇರಳೆ, ಲಕ್ಷ್ಮಣ ಫಲ, ರಂಬುಟಾನ್, ಲಿಂಬೆ, ಕರಿಬೇವು ಸೊಪ್ಪು ಹಾಗೆ ಅರಣ್ಯ ಸಂಪತ್ತುಗಳಾದ ಸಾಗುವಾನಿ, ಶ್ರೀಗಂಧ, ರಕ್ತಚಂದನ ಮುಂತಾದ ಗಿಡಗಳು ಉಚಿತವಾಗಿ ವಿತರಿಸಲಾಗುವುದು. ಪತ್ರಿಕಾಗೋಷ್ಠಿಯಲ್ಲಿ ಶಿವಪ್ರೇರಣಾ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಮಹೇಶ್ ಠಾಕೂರ್, ಸ್ನೇಹ ಸಂಗಮ ಸರಳೆಬೆಟ್ಟು ಅಧ್ಯಕ್ಷ ಗುರುರಾಜ್ ಭಂಡಾರಿ ಸರಳೆಬೆಟ್ಟು, ಪ್ರಧಾನ ಕಾರ್ಯದರ್ಶಿ ಸಂದೇಶ್ ಪ್ರಭು ಉಪಸ್ಥಿತರಿದ್ದರು. ಒಂದೇ ಇದ್ರೆ ಆಸಕ್ತರು ಮಾತ್ರ ಬಂದು ತಗೊಳ್ತಾರೆ. ಅಂದರೆ ಕೆಲವೊಮ್ಮೆ ಏನಾಗ್ತಂದ್ರೆ ಸಸಿ ವಿತರಣೆ ಅಂತ ಹೇಳಿದ್ರೆ ಕೆಲವರು ಸಸಿಯನ್ನು ಇಟ್ಕೊಂಡು ಮತ್ತೆ ಅದರ ಉಪಯೋಗ ಆಸಕ್ತಿ ಇರುವಾಗ ನಮ್ಮ ವಿವಿಧ ತಳಿಯ ಒಳ್ಳೊಳ್ಳೆಯ ಗಿಡಗಳಿರುವುದಿಲ್ಲ, ಅದನ್ನು ಅವ್ರ ಆಸಕ್ತಿಯಿಂದ ಬರ್ತಾರೆ ಮತ್ತು ಅವ್ರು ಬಂದು ಮಾಡ್ತಾರೆ. ಈ ವರ್ಷ ಸುಮಾರು 20,000 ಗಿಡಗಳ ತಯಾರಿಗಳನ್ನು ನಾವು ಮಾಡಿದ್ದೇವೆ. 8:30ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಕಳೆದ ಸರ್ತಿ ಎಲ್ಲ ಭಾಳ ತುಂಬ ಜನ, ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ಈ ದೇಶಾದ್ಯಂತ ಇಂಥ ಕಾರ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೆರೆ ಸ್ವಚ್ಛ ಮಾಡೋದು, ನದಿ ಸ್ವಚ್ಛ ಮಾಡೋದು, ಗಿಡಗಳನ್ನು ನೆಡೋದು, ಈ ರೀತಿ ಬೇರೆ ಬೇರೆ ಯೋಜನೆಗಳನ್ನು ಹಾಕಿ ಬೇರೆ ಬೇರೆ ಸಂಘ ಸಂಸ್ಥೆಯವರು ಮಾಡಬೇಕು ಅಂತ ಕರೆಯನ್ನು ಕೊಟ್ಟಿದ್ದಾರೆ. ಈಗ ಮಣಿಪಾಲ್ ಯೂನಿವರ್ಸಿಟಿಯು ಆ ಪ್ರಕಾರ ಸಾಲುಮರದ 10,000 ಗಿಡಗಳನ್ನು 4 ದಿವಸ ಮಣಿಪಾಲ್ ಯೂನಿವರ್ಸಿಟಿಗೆ ತಯಾರು ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಮಾಮೂಲಿಯಲ್ಲಿ ಎಲ್ಲ ಯೂನಿವರ್ಸಿಟಿಗೂ ಒಂದೊಂದು ಕಾರ್ಯಕ್ರಮಗಳನ್ನು ಹಾಕೊಳ್ಬೇಕು. ಮಾಹೆ ಮಣಿಪಾಲ್ದ MIT ಆವರಣದಲ್ಲಿ 10,000 ಗಿಡಗಳು